ನಮಸ್ತೆ ವೀಕ್ಷಕರೇ, ಭಗವಾನ್ ಶ್ರೀರಾಮನಾರಾಯಣ ದೇವರ ವಿಶೇಷ ದೈವಾಂಶ ಸಂಭೂತವಾಗಿರುವಂಥದ್ದು ಶ್ರೀ ವಿಷ್ಣುಮೂರ್ತಿ ದೈವ ಅನ್ನುವಂಥದ್ದು. ವಿಷ್ಣುಮೂರ್ತಿ ದೈವದ ಆರಾಧನೆ ಇವತ್ತು ಕಾಸರಗೋಡು ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಅತ್ಯಂತ ಭಯ ಭಕ್ತಿ ಮತ್ತು ಶ್ರದ್ಧೆಯಿಂದ ಆರಾಧನೆ ಮಾಡುತ್ತಿರುವಂಥದ್ದು. ವಿಶೇಷವಾಗಿ ಅದಕ್ಕೆ ಹೆಸರುವಾಸಿಯಾಗಿರುವಂಥದ್ದು ಒತ್ತೆಕೋಲ ಎನ್ನುವಂಥದ್ದು, ಶ್ರೀ ವಿಷ್ಣುಮೂರ್ತಿ ದೈವದ ಒತ್ತೆಕೋಲ ಎನ್ನುವಂಥದ್ದು. ಬಹುಶಃ ಒತ್ತೆಕೋಲ ಅಂತ ಹೇಳಿದ ಕೂಡಲೇ ನಮಗೆ ನೆನಪಿಗೆ ಬರುವಂಥದ್ದು, ಹೆಸರು ಬಾಯಿಗೆ ಬರುವಂಥದ್ದು ಅದು ಕುಳದ ಪಾರೆ, ಕುಳದ ಒತ್ತೆಕೋಲ, ಅಥವಾ ತುಳುವಿನಲ್ಲಿ ಕುಳತ್ತಪಾದೆ ಅಂತ ಹೇಳ್ತಾರೆ. ಕುಳತ್ತಪಾದೆತ ಒತ್ತೆಕೋಲ ಅಂತ ಬಹಳ ವಿಶೇಷವಾದದ್ದು ಮತ್ತು ಇತಿಹಾಸ ಪ್ರಸಿದ್ಧವೂ ಕೂಡ ಹೌದು. ಸಾಧಾರಣ 270 ವರ್ಷಗಳಿಗಿಂತಲೂ ಅಧಿಕವಾಗಿರುವಂಥ ಇತಿಹಾಸವನ್ನು ಹೊಂದಿರುವಂತಹ ಕುಳದಪಾರೆ ಒತ್ತೆಕೋಲ ಇದೇ ಬರುವ 21ನೇ ತಾರೀಕಿನಂದು ಕುಳದಪಾರೆಯಲ್ಲಿ ನಡೆಯಲಿಕ್ಕಿರುವಂಥದ್ದು. ಬಹುಶಃ ಇಲ್ಲಿ ನಡೆಯುವಂತಹ ಈ ಒತ್ತೆಕೋಲ ವಿಶೇಷತೆ ಏನು ಮತ್ತು ಈ ಬಾರಿ ಹೇಗೆ ನಡೆಯಲಿಕ್ಕಿದೆ ಎಲ್ಲವನ್ನು ಕೂಡ ನಾವು ಇವತ್ತು ತಿಳಿಸುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಇದೀಗ ನಾವಿರುವಂಥದ್ದು ಈ ಕುಳದಪಾರೆ ನಡೆಯುವಂಥ ಒತ್ತೆಕೋಲದ ತರವಾಡು ಮನೆ, ಅಂದರೆ ಇದನ್ನು ನಡೆಸುವಂತಹ ತರವಾಡು ಮನೆ ಕುಳದ ತರವಾಡು ಮನೆಯವರು. ಬಹುಶಃ ಇವತ್ತು ನಾವಿರುವಂಥದ್ದು ಈಗ ಕುಳದ ತರವಾಡು ಮನೆಯಲ್ಲಿದ್ದೇವೆ. ಇಲ್ಲಿಂದ ದೈವದ ಭಂಡಾರ ಕುಳದಪಾರೆ ಎನ್ನುವಂತಹ ಸ್ಥಳಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿ ದೈವದ ಒತ್ತೆಕೋಲ ನಡೆಯುವಂಥದ್ದು. ಇವತ್ತು ನಾವಿರುವಂಥದ್ದು ಈಗ ನೀವು ಕಾಣ್ತಾ ಇರುವಂಥದ್ದು ಇದು ಇಲ್ಲಿ ಕುಳದ ತರವಾಡು ಮನೆ. ಬಹುಶಃ ಸಾಧಾರಣ ಒಂದು 270 ವರ್ಷಗಳ ಇತಿಹಾಸ ಹೊಂದಿರುವಂತಹ ಅತ್ಯಂತ ಪ್ರಾಚೀನವಾದಂತಹ ಒಂದು ತರವಾಡು ಮನೆ. ನಾವು ನೋಡುವಾಗಲೇ ಗೊತ್ತಾಗ್ತದೆ ಇದು ಅತ್ಯಂತ ಪ್ರಾಚೀನವಾಗಿರುವಂಥದ್ದು ಮತ್ತು ಇದಕ್ಕೆ ಇದರದೇ ಆದಂತಹ ಒಂದು ಹಿನ್ನೆಲೆಯನ್ನು ಕೂಡ ಹೊಂದಿರುವಂಥದ್ದು ಎನ್ನುವಂಥದ್ದು. ಬಹುಶಃ ವಿಷ್ಣುಮೂರ್ತಿ ದೈವದ ಆ ಒಂದು ಆರಾಧನೆಯನ್ನು ಬಹಳ 270 ವರ್ಷಗಳಿಗಿಂತಲೂ ಕೂಡ ಇವರ ಮನೆಯವರು, ತರವಾಡು ಮನೆಯವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಬಹುಶಃ ಈಗ ಸಾಕಷ್ಟು ವರ್ಷಗಳಿಂದ ಇದರ ಮುಂದಾಳತ್ವವನ್ನು ವಹಿಸಿಕೊಂಡಿರುವವರು ದಾಮೋದರ ಮಣಿಯಾಣಿಯವರು ನಮ್ಮ ಜೊತೆಗೆ ಇದ್ದಾರೆ. ಮಾತಾಡೋಣ ಅವರನ್ನೇ. ಸರ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ. ಓಕೆ, ಕುಳದಪಾರೆಯ ಒತ್ತೆಕೋಲ ಸಮೀಪಿಸ್ತಾ ಇದೆ ದಿನ. ಅದೇ ಆಯಿತು. ಹೌದು, ನಾಳೆದಿಂದ ಆರಂಭ ಆಗ್ತದೆ ಎನ್ನುವಂಥದ್ದು. ಆರಂಭದಲ್ಲಿ ಒಂದಷ್ಟು ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡೋದಾದರೆ, ಈ ಕುಳದ ತರವಾಡು ಸಾಧಾರಣ ವರ್ಷಗಳ ಇತಿಹಾಸ ಮತ್ತು ಯಾವಾಗದಿಂದ ನಿಮ್ಮ ಗಮನಕ್ಕೆ ಬರ್ತಾ ಇರುವಂಥದ್ದು? ಕುಳದ ತರವಾಡು ಮನೆಗೆ ವಿಷ್ಣುಮೂರ್ತಿ ದೈವಕ್ಕೂ ಒಂದು 270 ವರ್ಷಗಳ ಇತಿಹಾಸ ಇದ್ದಂದೇಳಿ ನಮಗೆ ಜ್ಯೋತಿಷ ಪ್ರಕಾರವು ನಮ್ಮ ಹಿರಿಯರು ಹೇಳಿದ ಪ್ರಕಾರ ಈ ಮನೆಗೆ ಒಂದು 270 ವರ್ಷ ಆಯ್ತು ಅಂತ ಹೇಳ್ತಾರೆ. ಇಲ್ಲಿ ಪ್ರಧಾನವಾಗಿ ನಮಗೆ ಬಾಕಿ ದೈವಗಳು ಇದೆ. ವಿಷ್ಣುಮೂರ್ತಿ ಅಲ್ಲದೆ ಧರ್ಮದೈವ, ಪ್ರಾಡಗತ್ತಾಯ, ರಕ್ತೇಶ್ವರಿ, ವ್ಯಾಘ್ರ ಚಾಮುಂಡಿ, ಪಿಲಿಭೂತ, ಗುಳಿಗ್ಗ, ಮುಖಾಂಬಿಕ ಬಳಿಯ, ಕೊರ್ತಿ, ಅದು ಅಲ್ಲದೆ ಭಾರಿ ಪ್ರಸಿದ್ಧವಾದ ವಯನಾಟ ಕುಲವನ್ನು ದೇವಸ್ಥಾನವಿದೆ. ಅದನ್ನೆಲ್ಲ ನಾವು ಕುಟುಂಬದವರನ್ನು, ನಮ್ಮ ನೆರೆಕರೆ ಊರಿನವರನ್ನೆಲ್ಲ ಮುಂದಿಟ್ಟುಕೊಂಡು ನಾನು ಒಂದು 25 ವರ್ಷಗಳಿಂದ ಇತ್ತೀಚೆಗೆ ನಡೆಸ್ತಾ. ಇಲ್ಲಿ ಪ್ರಧಾನವಾದ್ದು ವಿಷ್ಣುಮೂರ್ತಿ ದೈವಕ್ಕೆ ಒಂದು ಪ್ರಧಾನ. ನಮ್ಮ ಈ ಕಾಸರಗೋಡು ತಾಲೂಕು ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ವಿಷ್ಣುಮೂರ್ತಿ ದೈವಕ್ಕೆ ಪ್ರಧಾನವಾಗಿ ಜನರು ನಂಬಿಕೆ ಇಟ್ಟಿರ್ತಾರೆ. ಮತ್ತು ಈ ವಿಷ್ಣುಮೂರ್ತಿ ದೈವವು ಕೇವಲ ಎಲ್ಲ ಸ್ಥಳದಲ್ಲಿ ಇದ್ದಾಗಲ್ಲ, ಇದು ಸ್ವಯಂ ವಿಷ್ಣುಮೂರ್ತಿ ದೈವವು ನಮ್ಮ ಮೂಲತಃ ಒಂದು ಮಣಿಯಾಣಿ ವಂಶದವರು ಮತ್ತೊಂದು ಮಡಿವಾಳ, ಅಂದರೆ ಮಲಯಾಳ ಮಡಿವಾಳ, ಚೆರುವತ್ತೂರಿಂದ ಮತ್ತು ಚೇರಿಪಾಡಿಂದ ಬಂದ ಮಣಿಯಾಣಿ ವಂಶದವರು ಈ ಕುಳದ ನೆಟ್ಟಣಿಗೆ ದೇವಸ್ಥಾನಕ್ಕೆ ಬಂದು ಅಲ್ಲಿ ದೇವರ ಅನುಗ್ರಹ ಪಡೆದು, ಅಲ್ಲಿ ಸ್ಥಳ ಇಲ್ಲ ಅಂತ ಕಾಣುವಾಗ ಕುಳದಪಾರೆ ಈಗ ಒತ್ತೆಕೋಲೆ ನಡೆಯುವ ಸ್ಥಳಕ್ಕೆ ದೇವರು ಕೈ ತೋರಿಸುವ ಸ್ಥಳ ಅಂತ ನಮ್ಮ ವಿಶ್ವಾಸ ಇದೆ. ಈಗಲೂ ಹೇಳ್ತಾರೆ. ಕೊಳಕುತ್ತಾಪಾರ ಅಂತ ಮಲಯಾಳದಲ್ಲಿ ಹೇಳ್ತಾರೆ, ತುಳುವಿನಲ್ಲಿ ಕುಳದಪಾರೆ ಅಂತ ಹೇಳ್ತಾರೆ. ಕುಳದಪಾರೆ ಅಂದರೆ ಇಲ್ಲಿಯ ಕುಳದ ಮನೆ ಇದರಿಂದ ಕುಳದಪಾರೆ ಅಂತ ಹೇಳಿ ಹಾಗೆ ಹೇಳ್ತಾರೆ. ಹಾಗೆ ಅಲ್ಲಿ ನೆಲೆಸಿ ಅಲ್ಲಿಂದ ಬಂದು ಇಲ್ಲಿ ಈ ಕುಳದ ಈಗಿರುವ ದೈವಸ್ಥಾನಕ್ಕೆ ವಿಷ್ಣುಮೂರ್ತಿ ದೈವವು ಒಂದು ಆಶ್ರಯಿಸಿ ಅಂತೇಳಿ ನಮ್ಮ ಪ್ರತೀತಿ ಇದೆ. ಆ ವಿಶ್ವಾಸವು ನಮ್ಮ ಜ್ಯೋತಿಷ ಪ್ರಕಾರ ಪ್ರತಿನಿತ್ಯವಾಗಲೂ ಒಂದು ಮಣಿಯಾಣಿ ವಂಶದವರು ಮತ್ತು ಈ ಬಣ್ಣಾತ್ ಅಂತ ಹೇಳ್ತಾರೆ. ಬಣ್ಣಾತ್ ಅಂದರೆ 2 ವಿಭಾಗ, 2-3 ವಿಭಾಗ ಇದೆ ಕನ್ನಡದಲ್ಲಿ, ತುಳು, ಮಲಯಾಳ ಬಣ್ಣಾತ್ ಅಂತೇಳಿ ಅವರೊಟ್ಟಿಗೆ ಬಂದು ಈಗಲೂ ಅದರ ನಂತರ ಇಲ್ಲಿ ಒತ್ತೆಕೋಲ ಇದುವರೆಗೂ ಇಲ್ಲಿ ಎಂಥ ಇದು ಬಂದರೂ ಮಹಾತ್ಮ ಗಾಂಧೀಜಿ ಕೊಂದ ವರ್ಷ ಸಮೇತ ಇಲ್ಲಿ ಒತ್ತೆಕೋಲ ನಿಂತ ಇಲ್ಲ. ಕೇವಲ 1 ವರ್ಷ ಮಾತ್ರ ಕೊರೋನಾದಲ್ಲಿ ಮಾತ್ರ ಒತ್ತೆಕೋಲ ನಿಲ್ಲಿಸಲ್ಲದೆ ಇದುವರೆಗೆ ನಿರಂತರವಾಗಿ ಪ್ರತಿ ವರ್ಷ ನಡೆಯುತ್ತಾ ಬರ್ತದೆ.
ಅದೇ ರೀತಿ ನಾವು ಒತ್ತೆಕೋಲಕ್ಕೆ ನಾಡದ 21ರಂದು ಅದನ್ನು ಬೆಳಗ್ಗೆ ಅದನ್ನೆಲ್ಲ ದೈವದ ಭಂಡಾರಗಳನ್ನೆಲ್ಲ ಹೊರಗಿಟ್ಟು ವಿಶ್ವಕರ್ಮ ಆಚಾರ್ಯ ಮುಖೇನ ಅದನ್ನು ತೊಳೆದು ಅದೇ ಅದನ್ನು ವಾಪಸ್ ಸಂಜೆ ಹೊತ್ತಿಗೆ ಶುದ್ಧ ಮಾಡಿ ಆ ದೈವಕ್ಕೆ ಸಂಬಂಧಪಟ್ಟ ಇವರಿದ್ದಾರೆ, ಪ್ರಧಾನವಾಗಿ ಪೂಜಾರಿ, ಮಡಿವಾಳ ಮತ್ತು ಪಾಟಾಳಿ. ಅದಕ್ಕೆ ಪ್ರತ್ಯೇಕವಾಗಿ ನಮಗೆ ಬಿಲ್ಲವ ಸಮುದಾಯ ಅಂದರೆ ತೀಯ ಸಮುದಾಯ ಅಂತ ಹೇಳ್ತಾರೆ. ಮತ್ತು ತುಳು ತೀಯರಲ್ಲ, ಮಲಯಾಳ ಬಿಲ್ಲವರು ಅಂತೇಳಿ ತೀಯ ಸಮುದಾಯ. ಅವರು ಪ್ರಧಾನ ಪಟ್ಟಿ ಈ ಒತ್ತೆಕೋಲಕ್ಕೆ ಬೇಕಾದ್ದು. ಅವರು ಎಲ್ಲ ಸೇರಿ ಇಲ್ಲಿಂದ ನಮ್ಮ ಹಿರಿಯರು ಕುಟುಂಬಸ್ಥರೆಲ್ಲ ಸೇರಿ ಇಲ್ಲಿಂದ ಭಂಡಾರ ತೆಗೆದು ಒಳ್ಳೆ ಗಾಂಭೀರ್ಯತೆಯಿಂದ ಒಳ್ಳೆಯ ಒಂದು ಸೂಟೆ ಅಂತ ಹೇಳ್ತೇವೆ ಮಾಡಲ್ನ ಇದನ್ನು, ಅದನ್ನು 200-300 ಸೂಟೆ ಕಟ್ಟಿ ಆ ಸೂಟೆಯಲ್ಲಿ ಬೆಂಕಿ ಕೊಟ್ಟು ಇಲ್ಲಿಂದ ಕೊಳದ ಪಾರೆ ಹೋಗಿ ಅಲ್ಲಿ ಒಂದು ದಿವಸಕ್ಕೆ ಅಲ್ಲಿ ಆಶ್ರಯಿಸ್ತಾರೆ. ಅಲ್ಲಿಂದ ಅದರ ನಿರಂತರವಾಗಿ ಒಂದು ರಾತ್ರಿ 7-7:30 ಗಂಟೆ ಅಗ್ನಿ ಸ್ಪರ್ಶ ಮಾಡ್ತೇವೆ. ಅಲ್ಲ, ಸಂಜೆ 6:30 ಗಂಟೆ 7 ಗಂಟೆ ಭಂಡಾರ ತೆಗಿತೇವೆ. ನಂತರ 8 ಗಂಟೆ ಅಗ್ನಿ ಸ್ಪರ್ಶ ಮಾಡ್ತೇವೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕುಳಿಚಾಟ ಅಂತ ಹೇಳ್ತೇವೆ, ಕುಳಿಚಾಟ. ಅನಂತರ ಪ್ರಾತಃ ಕಾಲ 5 ಗಂಟೆಗೆ ವಿಷ್ಣುಮೂರ್ತಿ ದೈವದ ಅಗ್ನಿ ಪ್ರವೇಶ. ಅದೇ ರೀತಿ ನಮ್ಮ ಈ ತರಾಡು ಮನೆಯಲ್ಲಿ ಈ ಒತ್ತೆಕೋಲದ ಪೈಕಿ ಒಂದು 7-8 ಸಾವಿರ ಜನರಿಗೆ ಅಂದಾಜು ವರ್ಷಂಪ್ರತಿ ನಾವು ಊಟ ಕೊಡ್ತೇವೆ. ಕಳೆದ ವರ್ಷ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ, 10,000 ಹತ್ತು ಜನ ಸೇರ್ತೇವೆ. ಅದು ನಮ್ಮ ಇಲ್ಲಿ ಒಂದು ಪ್ರತ್ಯೇಕವಾಗಿ ನಾವು ಬ್ರಾಹ್ಮಣರೇನು ಅಡಿಗಲ್ಲ, ಇಲ್ಲಿ ಮರಾಠಿ ಸಮುದಾಯವರು, ಇದಕ್ಕೆ ಸಂಬಂಧಪಟ್ಟವರು. ಅವರು ಒಂದು ಈ ಭೂತಕ್ಕೆ ಮೊದಲಿಂದ ಹೇಳ್ತಾರೆ, ಇಲ್ಲಿ ಸಂಬಂಧಪಟ್ಟವರು ಅವರು ಬರಲೇಬೇಕು. ಅವರೇ ಫುಡ್ ಮಾಡಿ ಅವರೇ ನಮ್ಮ ನೆರೆಕರೆಯವರು, ನಾವೇನು ಕಮಿಟಿ ಏನಲ್ಲ, ಅವರೇ ಬಳಸಿ ನಮ್ಮವರೆಲ್ಲ ಸೇರಿ, ಬಾಕಿ ಇವರು ನೆರೆಕರೆಯವರೆಲ್ಲ ಸೇರಿ. ಅದೇ ನಾಡ್ದು ಇಲ್ಲಿ ಪ್ರತ್ಯೇಕ ಅಂದರೆ ಇಲ್ಲಿ 22ನೇ ತಾರೀಕಿಂದ ಈ ಮಾರಿಕಳನ್ನುಂಟು. ಆಗ ಈ ಊರ ಕೋಳಿ ಇರ್ತದೆ, ಆ ಊರ ಕೋಳಿ ಒಂದು 300ರಷ್ಟು ಕೋಳಿ ಇರ್ತದೆ. ಎಲ್ಲ ಸ್ಥಳದಲ್ಲಿ ಒತ್ತೆಕೋಲ ಆಗುವಾಗ ಅವರು ತಂದ ಕೋಳಿ ಅವರೇ ಕೊಂಡೋಗುದು ಅರಕೆಯಲ್ಲಿ. ಇಲ್ಲಿ ಆ ಕೋಳಿಯನ್ನು ಇಲ್ಲೇ ಪಲ್ಯ ಮಾಡಿ ಎಲ್ರಿಗೂ ಪ್ರಸಾದ ಕೊಡಬೇಕು. ಅದೇ ರೀತಿಯಲ್ಲಿ ನಮ್ಮ ಇಲ್ಲಿ ಕಟ್ಟಿಯುವಾಗೆ ಫಾರೆಸ್ಟ್ನವರು ಯಾರು ಅದನ್ನು ಅಷ್ಟು ದೊಡ್ಡ ಕಿರಿಕಿರಿ ಮಾಡುವುದಿಲ್ಲ. ಕರ್ನಾಟಕದಲ್ಲೂ ಕೇರಳದಿಂದಲೂ ಬೇಕಾದಷ್ಟು ಈ ಒತ್ತೆಕೋಲ ಬೇಕಾದ ಕಟ್ಟಿಗೆಯು ಇದುವರೆಗೂ ಏನು ತೊಂದರೆ ಇಲ್ಲದೆ. ಅಂದರೆ ಎಷ್ಟು ಕಟ್ಟಿಗೆ ಬೇಕಾಗ್ತದೆ ಇಲ್ಲಿ? ಕಟ್ಟಿಗೆ ಅಂದರೆ ಅದು ಲೆಕ್ಕ ಇಡಲಿಕ್ಕೆ ಸಾಧಾರಣ ಸಾಗಲಿಕ್ಕಿಲ್ಲ. ಸಾಧಾರಣವಾಗಿ ಒಂದು 40-50 ಲೋಡ್ ನಮ್ಮ ಗಾಡಿಯಲ್ಲಿ ಬರ್ಬೋದು. ಈಗ ಎಲ್ಲ ಮನೆಯಿಂದ ಇಲ್ಲಿ ಏನಂದರೆ ಎಲ್ಲರೂ ಒಂದು 10 ಕೊಳ್ಳಿ ಅಂತೇಳಿ ಅರಕೆ ಹೋಗ್ತಾರೆ, ಅದನ್ನು ತಲುಪಿಸ್ತಾರೆ, ಅದನ್ನು ಅವರು ತಲುಪಿಸ್ತಾರೆ ಅಲ್ಲಿಗೆ. ಹಾಗೆ ಮನೆಯವರಿಂದಲೂ ಬಾಕಿ ಹೊರಗಿಂದಲೂ ಒಳ್ಳೆ. ಅದೇ ರೀತಿ ಕೋಳಿ ಸಾಧಾರಣ ಸಮಯ ಇಲ್ಲಿಂದಲೂ ಅರಕೆ ರೂಪದಲ್ಲಿ ಕೋಳಿ ಬರ್ತದೆ. ಮತ್ತು ಇಲ್ಲಿ ಪ್ರಧಾನವಾಗಿ ಇಲ್ಲಿ ಅರಕೆ ಒಪ್ಪಿಸುವವರು ಅಂದರೆ ಈ ಆಯುಧ ರೂಪದಲ್ಲಿ ಹೋಗ್ತಾರೆ. ಅಂದರೆ ವಿಷ್ಣುಮೂರ್ತಿಗೆ ಭೂತದ ಕೋಲ ಕೆಲವರು ಆರಕೆ ಹೇಳಲಿಕ್ಕೆ ಸಾಧ್ಯವಾಗದವರು ಈ ಆಯುಧ ಅಂತ ಉಂಟು ವಿಷ್ಣುಮೂರ್ತಿ. ಆ ಆಯುಧವನ್ನು ಜಾಸ್ತಿಯಾಗಿ ವರ್ಷದಲ್ಲಿ 6-7 ಆಯುಧಲ್ಲ ಇಲ್ಲಿಗೆ. ಆಯುಧವನ್ನು ನಮ್ಮ ಇಲ್ಲಿಂದಲೇ ನಾವು ಕೊಟ್ಟು ಅದಕ್ಕೆ ಹೇಳುವ ಅಮೌಂಟ್ ನಮಗೆ ಕೊಡ್ತಾರೆ. ಮತ್ತು ಬೆಳ್ಳಿ ಹೂವು, ಬಂಗಾರದ ಹೂವು ಇಂಥದ್ದು ಹರಕೆ. ಇಲ್ಲಿ ಎಷ್ಟೋ ಕಷ್ಟ ಆಗಿ ಎಲ್ಲರೂ ಇಲ್ಲಿ ಮತ್ತೆ ಜಾತಿ ಮತ ನೋಡೋದಿಲ್ಲ, ಮುಸ್ಲಿಮ್ಸ್ ಆಗಲಿ ಯಾರೇ ಆಗಲಿ ಇಲ್ಲಿ ಬ್ರಾಹ್ಮಣರೆಲ್ಲ ಜಾಸ್ತಿಯಾಗಿ ಸೇರ್ತಾರೆ. ಕೆಲವು ಭೂತದ ಕೋಲ ಅಂದರೆ ಬೆಲೆಯವರೆಲ್ಲ ಜಾತಿ ಸಮುದಾಯರೆಲ್ಲ ಕಡಿಮೆ. ಇಲ್ಲಿ ಮುಸ್ಲಿಮ್ಸು ಬ್ರಾಹ್ಮಣರು ಎಲ್ಲರೂ ಬಂದು ಸಹಕರಿಸ್ತಾರೆ. ಅವರು ಅಂದರೆ ಇಲ್ಲಿಯ ಒಂದು ಕಾರಣಿಕತೆ ಕೂಡ ಅವರಿಗೆ ಕೂಡ ಅನುಭವ ಆಗಿದೆ. ಇಲ್ಲಿ ಎಲ್ಲರೂ ಕ್ರಿಶ್ಚಿಯನ್ಸ್ ಆಗಲಿ ಯಾರೇ ಮುಸ್ಲಿಮ್ಸ್ ಆಗಲಿ ಇಲ್ಲಿಗೆ ಅಂತ ಇದುವರೆಗಾಗಿ ಅಂಥ ಪರಿಸ್ಥಿತಿ ಬಂದರೂ ಅವರಿಗೆ ವಾಪಸ್ ಏನಾದರೂ ತೊಂದರೆ ಆಗಿರ್ಬೋದು. ಎಲ್ಲ ಈಗ ಕರ್ನಾಟಕ ಕೆಲ ಭಾಗದಲ್ಲ ಹೌದು ಹಿಂದೂ ಮೆಂಟಲಿಟಿ ಹಾಗೆ ಈಗ ವರ್ಗೀಯ ಎಲ್ಲ ಕೋಮುಗಲ ಬೆಲೆ ಬಗ್ಗೆ ಇಲ್ಲಿ ಇದುವರೆಗಾಗಿ ಇದು ಅಂತ ನಡೆದಿಲ್ಲ ಈ ಕುಳದ ಪಾರೆಯಲ್ಲಿ. ಅಂದರೆ ಅತ್ಯಂತ ಸೌಹಾರ್ದಯುತವಾಗಿ ನಡೆಯುವಂಥ ಪ್ರದೇಶ ಕೂಡ ಅಂತ ಹೇಳ್ತೀರಿ ನಾವು. ಬಹುಶಃ ಈ ಆಗಲೇ ಹೇಳಿದಾಗೆ ನಾನು ಕುಳದ ಪಾರೆಯ ಒತ್ತೆಕೋಳ ಎನ್ನುವಂಥದ್ದು ಬಹಳ ವಿಶೇಷತೆಯನ್ನು ಪಡ್ಕೊಂಡಿರೋದು. ಮಾತ್ರ ಇಲ್ಲಿ ಪ್ರತೀತಿ ಇದೆ, ವಿಶ್ವಾಸ ಅಂದರೆ ಇಲ್ಲಿ ನಾವು ಹೋಗಿ ಮೊದಲಿಂದಲೇ ಹಾಗೆ ಹೇಳ್ತಿದ್ರು, ಹಾಗೆ ಪ್ರತೀತಿ ಈಗಲೂ ಇದೆ. ಇತ್ತೀಚೆಗೆ ವಾಪಸ್ ನಮ್ಮ ಕಣ್ಣಾರೆ ನಾವು ಕಂಡಿದ್ದೆವು. ಅಲ್ಲಿ ಬೆಂಕಿ ಸಾಧಾರಣ ಎಷ್ಟೇ ಮಳೆ ಎಷ್ಟು ಬಂದರು ಬರುವ ವರ್ಷ ಒತ್ತೆಕೋಲ, ಈ ವರ್ಷ 21ಕ್ಕೆ ಒತ್ತೆಕೋಲ ನಾವು ಅಗ್ನಿ ಸ್ಪರ್ಶ ಮಾಡ್ತೇವಲ್ಲ, ಅದೇ ರೀತಿ ಬರುವ ವರ್ಷವು ಅದೇ ಟೈಮಲ್ಲಿ ಆ ವಿಶ್ವಾಸ ಈಗಲೂ ಇದೆ. ನಮಗೂ ನಮ್ಮ ಕಣ್ಣಾರೆ ನಾವು ಕಂಡಿದ್ದೆವು, ಅಗ್ನಿಯಾಗಿ ಅಲ್ಲಿ ಕಾಣ್ತಾ ಇರ್ತದೆ. ನಾವು ಮಾತ್ರ ಅದನ್ನು ವಿಶೇಷವಾಗಿ ಈಗಿನ ಕಾಲವನ್ನು ನೋಡ್ಲಿಕ್ಕೆ ಟೆಸ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಕಳೆದ ವರ್ಷ ನಾವು ಕಣ್ಣಾರೆ ನಾವು ನೋಡುವಾಗ ಮತ್ತೆ ಅಲ್ಲಿ ಒಂದು ವರ್ಷ ಆದ್ರೂ ಕೂಡ ಎಷ್ಟೇ ಮಳೆ ಅಂದ್ರು ಗಾಳಿ ಮಳೆ ಬೇರೆ ಕಾರ್ಯಕ್ರಮಗಳು ಏನು ಜೋಡಣೆ ಮಾಡಿಕೊಂಡಿರ್ತೀರಿ? ಒಟ್ಟು ಜೊತೆಗೆ ಏನಾದರೂ ಇರ್ತದೆ?
ಅಲ್ಲ ಈ ನಾವು ಇಲ್ಲಿ ಅಂದರೆ ವಿಷ್ಣುಮೂರ್ತಿ ದೈವಕ್ಕೆ ನಾವು ವರ್ಷಕ್ಕೆ 2 ಸಲ ಕೊಡ್ತೇವೆ. ಪ್ರಧಾನವಾಗಿ ಈ ವಿಷ್ಣುಮೂರ್ತಿ ದೈವದ ಒತ್ತೆಕೋಲ ಅದನ್ನು ನಾವು ಆಟಿ ತಿಂಗಳಲ್ಲಿ 20 ಮಲಯಾಳ ಮಾಸದಲ್ಲಿ 26-27ಕ್ಕೆ ವಿಷ್ಣುಮೂರ್ತಿ ದೈವದ ಒಂದು ಬಯಲು ಕೋಲ ಅಂತದ್ದು ಕೊಡ್ತಾ ಇದ್ದೇವೆ. ಅದು ಇಲ್ಲಿ ತರವಡ ಮನೆ ದೇವಸ್ಥಾನದಲ್ಲಿ. ಮತ್ತು ನಮ್ಮ ಇಲ್ಲಿ ವಯನಾಡು ಕುಲವನಿದೆ, ಮಲಯಾಳದಲ್ಲಿ ಹೇಳ್ತಿದ್ರೆ ತೊಂಡಚ್ಚಮಾರ್ ಅಂತ ಹೇಳ್ತಾರೆ. ಅದು ಕೂಡ ಇಲ್ಲಿ ಅದರಲ್ಲಿ ಬಿಲ್ ನಮ್ಮ ಮನೆ ಅಂದರೆ ನಾವು ಖರ್ಚು ಹಾಕಿ ಅಲ್ಲಿ ಒಂದು ಬಿಲ್ಲವ ಮಲಯಾಳ ಬಿಲ್ಲವರ ಕುಟುಂಬ ಅವರು ಅದನ್ನು ದೀಪಲ್ಲಿ ಅವರು ಇಡಬೇಕಾದ್ದು ಅದು ಅವ್ರು ನಡೆಸ್ತಾ ಅದು ಹೋಗ್ತಾ ಇದೆ. ಇಲ್ಲಿ ನಿಮ್ಮ ತರವಾಡುಗೆ ಸಂಬಂಧಿಸಿದ ಇತರ ದೈವಗಳಿಗೆಲ್ಲ ಇತ್ತೀಚೆಗೆ ನಮ್ಮ ಇಲ್ಲಿಯಾಗಿ ವಿಷ್ಣುಮೂರ್ತಿ ನಂತರ ನಾವು ಇಲ್ಲಿ ಹೇಳೋದು ಕೊರತಿಭೂತ ಇದೆ, ಭಾರಿ ಇತಿಹಾಸವಾದ್ದೇ. ನಾವು ಎಂದರೆ ಆ ಕೊರತಿಭೂತ ಒಂದು ಎಲ್ಲರೂ ಇಲ್ಲಿ ಭಾರಿ ವಿಶ್ವಾಸ ಉಂಟು ಜನರಿಗೆ, ಪ್ರತ್ಯೇಕವಾಗಿ ಸ್ತ್ರೀಯರಿಗೆ. ಅದಕ್ಕೆ ಒಳ್ಳೆ ಅರಕ ರೂಪದಲ್ಲಿ ನಮ್ಮ ಈ ಕಲಸವಾಗಿ ಅದು ಬರ್ತಾ ಉಂಟು. ಮತ್ತು ಅದರ ಒಂದು ಇದು ಕೊಡ್ತಾರೆ ಕೆಲವು, ಅದಕ್ಕೊಂದು ಈ ಸಮ್ಮಾನ ಅಂತ ಹೇಳ್ತಾರೆ ಕೊರತೆಗೆ, ಒಂದು 8 ಮೊಟ್ಟೆ ಇಡೋದು ಮತ್ತು ಅದಕ್ಕೆ ಬೇಕಾದ ಸಾಮಾನು ಅರಕೆ ರೂಪದಲ್ಲಿ. ಅದು ವರ್ಷದಲ್ಲಿ ಒಂದು 100-150 ಸಮ್ಮಾನ ಅದಕ್ಕೆ ಬರ್ತಾ ಉಂಟು. ಅದೇ ರೀತಿ ಬಾಕಿ ನಮ್ಮ ಧರ್ಮದೈವ ಇತ್ತೀಚೆಗೆ ನಾವು ನಡವಾಳಿ ನಾವು ಜನವರಿ 25ಕ್ಕೆ ನಡೆಸಬೇಕಾ ಇದೆ ಇತ್ತೀಚೆಗೆ. ಅದು ಭಾರಿ ವಿಜೃಂಭಣೆಯಿಂದ ಒಂದು 10,000 ಜನ ಸೇರಿ ಎಲ್ಲರ ಕುಟುಂಬಸ್ಥರು ಊರವರು ಎಲ್ಲರ ಸಹಕಾರದಲ್ಲಿ ಒಳ್ಳೆ ವಿಜೃಂಭಣೆಯಾಗಿ ನಡೆದಿದೆ. ಅದು 75 ವರ್ಷದಿಂದ ಇತ್ತೀಚೆಗೆ ನಡೆದದು. ಮತ್ತು ಮೊದಲಿಂದ ನಮ್ಮ ಅಜ್ಜ ಇದ್ರು ಇಲ್ಲಿ, ಅಜ್ಜ ಮತ್ತು ಗೊತ್ತಾದ ಅವರು 45-50 ವರ್ಷ ಒಳ್ಳೆ ಮ್ಯಾನೇಜ್ಮೆಂಟ್ 50 ವರ್ಷ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ. ಹೇರಪ್ಪ ಮಣಿಯ ನಂತರ ನಮ್ಮ ತಾಯಿಯ ಮಾವ, ಅದರ ನಂತರ ನಮ್ಮ ಅಣ್ಣಂದಿರಾದ ಶಿವರಾಮ ಪುರುಷೋತ್ತಮ. ಈಗ ನಾನಿದು 24ನೇ 25ನೇ ವರ್ಷ. ನಾವು ಅವರನ್ನು ಅಣ್ಣ ತಮ್ಮಂದಿರನ್ನು ಕುಟುಂಬಸ್ಥರನ್ನು ಮುಂದಿಟ್ಟು ಇದನ್ನು ನಡೆಸ್ತಾ ಬರ್ತಾ ಇದ್ದೀವಿ. പക്ഷേ ಇದಕ್ಕೆ ನೀವು ಆಗಲೇ ಹೇಳಿದ್ರಿ ಸಾಕಷ್ಟು ಸಾವಿರಾರು ಮಂದಿ ಸೇರ್ತಾರೆ. ಯಾವೆಲ್ಲ ಭಾಗಗಳಿಂದ ಭಕ್ತರು ಇಲ್ಲಿಗೆ ಬರ್ತಾರೆ ಅಂತ? ಇಲ್ಲಿ ಜಾಸ್ತಿ ಆದ್ರೆ ಹೇಳ್ತಿದ್ರೆ ನಾವು ಈ ಸುಳ್ಯ, ಮಡಿಕೇರಿ, ಪುತ್ತೂರು ಆ ಸೈಡಿಂದ ಸ್ವಲ್ಪ ಜಾಸ್ತಿ, ನಮ್ಮ ಆರ್ಲಪ್ಪದ ವಿಟ್ಲ ಸೈಡ್. ಕೇರಳ ಅಂದ್ರೆ ಸ್ವಲ್ಪ ತೆಂಕ್ಲೆಗಿಂದ ಬರುವವರು ಕಡಿಮೆ. ನಮ್ಮ ಲೋಕಲ್ ಆಗಿ ಬದಿಯಡ್ಕ ಕಾಸರಗೋಡು ಇಲ್ಲಿ ವರ್ಷ ಪ್ರತಿ ಜನ ಜಾಸ್ತಿ ಆಗುದಲ್ಲ. ನಾವು ಸಂಜೆ ಹೊತ್ತಿಗೆ ನಾವು ಕಳೆದ ವರ್ಷ ಅಂದ್ರೆ 3-3.5 ಕ್ವಿಂಟಲ್ ಅಕ್ಕಿ ಅನ್ನ ಕೊಡ್ಬೇಕಾಗ್ತದೆ. ಕಳೆದ ವರ್ಷ ಸಾಕಾಗದೆ ನಿರೀಕ್ಷೆಯಿಂದ ಹಾಗೆ ನಮ್ಗೆ ಕಳೆದ ವರ್ಷ 5.5 ಕ್ವಿಂಟಲ್ ಅಕ್ಕಿ ಮುಗ್ದಿ ನಮಗೆ ಕಳೆದ ವರ್ಷ. ಅದೇ ಮರು ದಿವಸ 300 ಕೋಳಿ ಇರ್ತದೆ, ಅದನ್ನೆಲ್ಲ ಪಲ್ಯ ಮಾಡಿ ಅದೊಂದು 800 ಜನರು 1000 ಜನರಿಗೆ ಅದು ಬಳಸಿ ಕೊಡ್ಬೇಕು. ಕಳೆದ ವರ್ಷ ಅದು ಜನ ಜಾಸ್ತಿ ಇದ್ರು. ವರ್ಷ ಪ್ರತಿ ಇಲ್ಲಿ ಜನರು ಜಾಸ್ತಿ ಆಗ್ತಾರೆ. ಮತ್ತೆ ಸಾಧಾರಣವಾಗಿ ಇಲ್ಲಿ ಮನೆಗೆ ಭಕ್ತಾದಿಗಳು ಬರ್ತಾ ಇರ್ತಾರೆ. ಮತ್ತು ನಮ್ಮ ಈ ಮನೆಗೆ ಪ್ರತ್ಯೇಕವಾದ್ರೆ ಈ ಬೆಳ್ಳೂರು ಪಂಚಾಯತ್ನಲ್ಲಿ ಈ ಮನೆಯನ್ನು ಒಂದು ನಮ್ಮ ಮನೆ ಅಂತ, ಕುಳದ ಮನೆ ಅಂತ ಹೇಳುದು ಮಾತ್ರ ಇರುತ್ತಲ್ಲ, ನಮ್ದು ಅಂತೇಳಿ ಒಂದು ಭಾವನೆ ಉಂಟು. ದೊಡ್ಡ ಮನೆ ನಮ್ದು, ಬರೇ ಒಬ್ಬರದು ಸಿಮಿ ಒಬ್ಬ ಮನೆ ಅವರದು ಮಾತ್ರ ಭಾವನೆ ಇಲ್ಲ ಇಲ್ಲಿವರೆಗೆ ಎಲ್ರಿಗೂ ಅಂತ. ಇದುವರೆಗೆ ನಾವು ಎಲ್ಲರೂ ಆರಾಧನೆಗೆ ಒಳಪಡುವಂತಹ ವಿಷ್ಣುಮೂರ್ತಿ ದೈವ ಇರುವಂತದ್ದು ಈ ತರವಾಡ ಮನೆಯಲ್ಲಿ. ಎಲ್ರಿಗೂ ಕೂಡ ಆ ಒಂದು ಭಾವನೆ ಇದೆ, ನಮ್ದೇ ಮನೆ ಎನ್ನುವಂಥದ್ದು. ಅದೇ ನಾವು ಹೇಳಿದಾಗ ಇಲ್ಲಿಗೆ ಬಂದಾಗ ನಮ್ದೇ ಮನೆಯಲ್ಲಿ ಊಟ ಮಾಡಿದ ಹಾಗೆ ಅವರ ಮನೆಗೆ ಹೋದ್ ಅಂತ ಹೇಳುದಿಲ್ಲ. ಎಲ್ಲ ದಿಕ್ಕಲ್ಲಿ ಒಂದೊಂದು ಮನೆಗೆ ಹೋದ್ರೆ ಇಂಥವರ ಮನೆಗೆ ಹೋದ್ ಅಂತ ಹೇಳ ನಮ್ದೇ ಅಂತ ಭಾವನೆ. ಇಲ್ಲಿ ಬಂದವರು ಅದೇ ರೀತಿ ನಾಳೆ ನೀವು 21 ತಾರೀಕಿನ ಸಂಜೆ ಹೊತ್ತು ಬಂದ್ರೆ ಎಲ್ಲರೂ ಅವರವರನ್ನು ಅಳಿಲ್ಸೇವೆ ಅಂತ ಹೇಳ್ತಾರೆ. ಅವರೆಲ್ಲರೂ ನೀರು ಕೊಡ್ತಾ ಏನಾದ್ರು ಅವರು ಇವರಾಗಿ ನಾವು ಅಡಿಗೆಗೆ ಹೊರಗಿಂದ ಯಾರಾದ್ರೂ ಜನ ಕರೀದಿಲ್ಲ. ಭಕ್ತರು ಪ್ರತ್ಯೇಕವಾಗಿ ಮರಾಠಿ ಸಮಾಜದವರು ಬಾಕಿ ನಮ್ಮ ಸಮುದಾಯದವರು ಎಲ್ಲರೂ ಸೇರಿ ಅವರವರ ಸಾಧ್ಯವಾದಷ್ಟು ಎಲ್ಲರೂ ಕೆಲಸ ಮಾಡಿ ಒಳ್ಳೆ ರೀತಿಯಲ್ಲಿ ಇದುವರೆಗೆ ಏನು ನಮಗೇನು ಒಳ್ಳೆ ಕಾಣಿಕೆ ರೂಪದಲ್ಲಿ ಜಾಸ್ತಿಯಾಗಿ ನಾನು ಹೇಳಿಲ್ಲ. ಒಂದು 5 ಮತ್ತೆ ಇದು ಬೀಳ್ತದೆ, ಒಂದು 3 ಲಕ್ಷ ರೂಪಾಯಿ ಕಾಣಿಕೆ ಬೀಳ್ತದೆ. 4 ಲಕ್ಷ ರೂಪಾಯಿ ಖರ್ಚು, ಒಂದು 5 ಲಕ್ಷ ರೂಪಾಯಿ ಅಷ್ಟು ಖರ್ಚು ಬರ್ತದೆ ವರ್ಷ. ಅದೇ ರೀತಿ ಇಲ್ಲಿ ಕಾರ್ಯಕ್ರಮ ಎಲ್ಲ ಆ ದೈವಕ್ಕೆ ಸಂಬಂಧಪಟ್ಟ ನಮ್ಮ ತರವಾಡ ಮನೆಯಲ್ಲಿ ನಡೆಯುವಂಥದ್ದು ಎಲ್ಲರಿಗೂ ಗೊತ್ತಿರ್ಬೋದು. ಅದೆಲ್ಲ ನಡೀತಾ ಬರ್ತದೆ. ಈಗ ವಿಷ್ಣುಮೂರ್ತಿಯ ಆ ಒಂದು ಅಗ್ನಿ ಇರುವಂಥದ್ದು ಅದು ಬೆಳಗಿನ ಜಾವ ನಡೆಯುವಂಥ. ಹೌದೌದು. ಆ ಹೊತ್ತು ಒಂದು ಭಕ್ತರು ಒಂದಷ್ಟು ಹೆಚ್ಚಾಗಿ ಸೇರ್ತಾರೆ ಅನ್ನುವಂಥದ್ದು. ಅದನ್ನೇ ಅಂದ್ರೆ ಒಂದು ನಮ್ಮ ಇಲ್ಲಿ ಸಾಧಾರಣ ಎಲ್ಲಾ ಟೈಮಲ್ಲಿ ಜನ ಇರ್ತದೆ. ಇಲ್ಲಿ ಎಲ್ಲಾ ದಿಕ್ಕಲ್ಲಿ ಒಂದು 7 ಗಂಟೆಗೆ ಇಲ್ಲಿಂದ ಭಂಡಾರ ಹೋಗುವಾಗ ನೀವೆಲ್ಲ ಸಾಧಾರಣ ನೋಡಿರ್ಬೋದು 200-300. ಇಲ್ಲಿ ಒಂದು ಸಾಧಾರಣ ಇಲ್ಲಿಂದ ದೇವಸ್ಥಾನದಿಂದ ಕುಳದಪಾರೆಗೆ ಭಂಡಾರ ಹೋಗುವಾಗ ಸಾಧಾರಣ ಒಂದು 1,500-2,000 ಜನ ಹತ್ತಿರ ಆ ಹೊತ್ತಲ್ಲಿ ಅಲ್ಲಿರ್ತಾರೆ. ಅದರ ನಂತರ ಕುಳ್ಚಾಟ ಅಂದ್ರೆ ಆ ಕುಳ್ಚಾಟ ಹೊತ್ತಲ್ಲಿ ಒಳ್ಳೆ ಜನ ಇರ್ತಾರೆ. ನಮ್ಮಂದ ನಿರೀಕ್ಷೆ ಒಂದು 10,000 ಹತ್ತಿರ ಜನ ಕುಳ್ಚಾಟ ಇರ್ತದೆ. ಮತ್ತೆ ಬೆಳಿಗ್ಗೆ ವಾಪಸ್ 5 ಗಂಟೆ ಹೊತ್ತಿಗೆ ಎಲ್ಲಿಂದಲೇ ಬರ್ತಾರೆ ಅಂತ ಗೊತ್ತಿಲ್ಲ, ನೀವು ಅಲ್ಲಿಗೆ ಗೊತ್ತಾಗ ಒಂದು ಒಳ್ಳೆ ಒಂದು 10-15 ಸಾವಿರ ಎಲ್ಲ ಗಡಿ ನಮ್ಮ ಗಡಿ ಪ್ರದೇಶದ ಕಾರಣ ಎಲ್ಲರೂ ಇಲ್ಲಿ
ಇಲ್ಲಿಗೆ ಬರುವ ವ್ಯವಸ್ಥೆಗಳೆಲ್ಲ, ಸಾರಿಗೆ ವ್ಯವಸ್ಥೆಗಳೆಲ್ಲ? ಸಾರಿಗೆ ವ್ಯವಸ್ಥೆ ಇಲ್ಲಿ ಅಷ್ಟು ಹೇಳುವಷ್ಟೇನಿಲ್ಲ, ಎಲ್ಲ ಸ್ವಂತ ವೆಹಿಕಲ್ ಮಾಡಿ. ನಮ್ಮ ಪುತ್ತೂರಿಂದ ಬರ್ತಿದ್ರಿ ಬಸ್ ಸೌಕರ್ಯ ಉಂಟು. ಮತ್ತೆ ಕೇರಳದಲ್ಲಿ ಕಾಸರಗೋಡು ಮುಳ್ಳೇರಿಂದ ಬರುವಾಗ ಹಿಡ್ಕೊಂಡೆಲ್ಲ ರೂಟ್. ಇಲ್ಲಿ ಕುಳದಪಾರೆಗಾಗಿ ಅಂತ ಇದಿಲ್ಲ, 1 ಕಿಲೋಮೀಟರ್ ಆಚೆ ಈಚೆ ಬಸ್ಸಿನ ಸೌಕರ್ಯ ಇದೆ. ಒಳ್ಳೆ ಇಲ್ಲಿ ಅಂದ್ರೆ ಈ ಪೂಜಾರಿ ಪಾತ್ರಿ ಅವರಿದ್ದಾರೆ, ಅಲ್ಲಿ ಇಲ್ಲಿ ISC ಒಂದು 25-30 ಜನ ಅವರ ಮೇಲೆಯವರಿಗೆ ಅಗ್ನಿಸ್ಪರ್ಶ ಮಾಡ್ತಾರೆ. ಮತ್ತೆ ವಿಷ್ಣುಮೂರ್ತಿ ಭೂತ ಬಾಕಿ ಸ್ಥಳದಲ್ಲಿ ಬಿದ್ದಾಗೆಲ್ಲ ಇಲ್ಲಿ ಒಳ್ಳೆ ಮೇಲೇರಿಯು ನಮ್ಮಂದಾಜಿ ನಾವು ನಮ್ಮದಂತ ಹೇಳ್ಲಿಕ್ಕೆ ತಯಾರಿಲ್ಲ. ಎಲ್ರು ಅವರ ಅಭಿಪ್ರಾಯ ಅಂದ್ರೆ ಇಲ್ಲಿ ಮೇಲೇರಿ ಸೇರುವಷ್ಟು ಕಟ್ಟಿಗೆ ರಾಶಿ ಸೇರುವಷ್ಟು ಅದೊಂದು ಮಾತಿದೆ, ದೊಡ್ಡ ಕೇಂದ್ರದ ರಾಶಿ ಹೇಳ್ತಾರೆ. ಇದಕ್ಕೆ ಒಂದು ಸರಿಸಾಟಿಯಾದ ಇಲ್ಲ ಅಂತ ಹೇಳಿ ನಾವು ಹೇಳುದಲ್ಲ, ಜನರ ಭಾವನೆ ವಿಶ್ವಾಸವು ಅದೇ ರೀತಿ ಕಾಣ್ತದೆ. ಅದೇ ರೀತಿ ನಮಗೆ ನಿಮಗೆ ಕಾಣ್ಬೋದು, ಎಷ್ಟೋ ಸಂತೆ ಅಂದ್ರೆ ಇಲ್ಲಿ ಬರುವಷ್ಟು ಸಂತೆ ಇಲ್ಲಿ ಬರ್ಲಿಕ್ಕಿಲ್ಲ, ನಮಗೆ ಆ ಸ್ಥಳವೇ ಸಾಕಾಗುದಿಲ್ಲ. ಬಹುಶಃ ಅದೇ ಅದು ಬೇರೆ ಸಮಯದಲ್ಲಿ ನೋಡುವಾಗ ಅದು ಅಲ್ಲಿ ನಡೆಯುವುದು ಹೌದಾ ಅಲ್ವ ಅನ್ನೋಷ್ಟರ ಮಟ್ಟಿಗೆ ಅಲ್ಲಿ ಅದು ಕಂಜೆಸ್ಟೆಡ್ ಜಾಗ ಆಗಿರ್ತದೆ. ಆದ್ರೆ ಆ ದಿವಸ ಸಾಕಷ್ಟು ಅಲ್ಲಿ ವಿಶಾಲವಾಗಿ ಜಾಗ ಕಾಣ್ತದೆ, ಸಂತೆಗೆ ಆಗಿರ್ಬೋದು, ಜನರು ಬಂದು ಸೇರುವಲ್ಲಿ ಆಗಿರ್ಬೋದು. ಬಹುಶಃ ನಾವು ಕೂಡ ನೋಡಿದ ಹಾಗೆ ಅಂತಹ ಅಲ್ಲಿ ನಿರ್ಮಾಣ ಆಗ್ತದೆ ಅನ್ನುವಂಥದ್ದು. ಬಹುಶಃ ಈ ದೈವದ ಒಂದು ಪರಿಚಾರಕ್ಕೆ ಏನು ಮಾಡೋದು ಅಂದ್ರೆ ಅದರ ಅದನ್ನು ದೈವವನ್ನು ಕಟ್ಟುವವರಾಗಿರ್ಬೋದು, ಅವರು ಯಾರು ಅಥವಾ ಯಾವ ಕಡೆ ಬರುವುದು? ದೈವನ್ನು ನಮ್ಮಂದ್ರೆ ನಾವು ಇದರ ಪೂಜಾರಿ ಅಂತ ಹೇಳ್ತಾರೆ. ಅಂದ್ರೆ ಇದನ್ನು ಈ ಫಸ್ಟ್ ಆಯುಧವನ್ನು ನಮ್ಮ ಅಲ್ಲಿಂದಲೇ ಬಂದ ಒಂದು ಆಯುಧ ಉಂಟು. ಈ ಚೇರಿಪಾಡಿಯಿಂದ ಬರುವಾಗ ವಿಷ್ಣುಮೂರ್ತಿ ಕೈಯಲ್ಲಿ ಹಿಡಿದ ಆಯುಧವನ್ನು ಅದನ್ನು ಇಲ್ಲಿಂದ ಈ ಮಣಿಯಾಣಿ ವಂಶದವರು ಪೂಜಾರಿಯಾಗಿ ಮೊದಲು ಮೇಲೇರಿಗೆ ಹತ್ತುವವರು ಮಣಿಯಾಣಿ ವಂಶದವರು. ಅದನ್ನು ಸುದ್ದಿ ಮಾಡ್ಲಿಕ್ಕೆಲ್ಲ ಈ ಮಡಿವಾಳ ಅವರ ಇದೆಲ್ಲ ಇದ್ದಾರೆ. ಅದಕ್ಕೆ ನಮ್ಮ ಕೈ ಬಳಕೆಗೆ ಪಾಟಾಳಿ ಅಂದ್ರೆ ಅವ್ರು ಇವರು ಪಾಟಾಳಿಯವರು ಇದ್ದಾರೆ, ಆ ವಂಶದವರು ಇದ್ದಾರೆ, ಭೂತದ ಎದುರು ಹೋಗುವ. ಅದೇ ರೀತಿ ಮತ್ತೆ ಇದಕ್ಕಿಂದಲೇ ಈ ಮೇಲೇರಿಯನ್ನೆಲ್ಲ ತುಂಬಾ ಕೆಲಸ ಇರುವುದು ಅವರಿಗೆ. ಇದಕ್ಕೆ ಅಂದ್ರೆ ಪಾಪ ಎಷ್ಟು ಅಂದ್ರೆ ಈ 60, 70, 80 ಜನ ಬರ್ತಾರೆ. ಒಳ್ಳೆ ಕಷ್ಟ ಆತ್ಮಾರ್ಥವಾಗಿ ಅವರು ಈ ದೇವರಿಗೋಸ್ಕರ, ವಿಷ್ಣುಮೂರ್ತಿ ದೇವರಿಗೋಸ್ಕರ ಈ ಬಿಲ್ಲ ಸಮುದಾಯ, ತೀಯ ಸಮುದಾಯದವರು, ನಮ್ಮ ಕುಂಬಳಾಜೆ ಕಡಗ ಅಂತ ಹೇಳ್ತಾರೆ, ಅವರಲ್ಲಿ ಬೇರೆ ಬೇರೆ ಇದಿದೆ. ಅವರು ಬಂದು ಇಲ್ಲೆಲ್ಲ ಸೇರಿ ಒಂದು 100 ಜನ ಈ ಬಿಸಿಲು ಬೆಳಿಗ್ಗೆ 7 ಗಂಟೆಯಿಂದ ಮರುದಿವಸ 7 ಗಂಟೆವರೆಗೂ ಅವರಿಗೆ ಈ ಕಟ್ಟಿಗೆಯನ್ನು ಜೋಡಣೆ ಮಾಡಬೇಕು, ವಾಪಸ್ ಇದನ್ನು ಗೆಂಡವನ್ನು ಕುತ್ತ ರಾಶಿ ಮಾಡಬೇಕು. ಅದೆಲ್ಲ ಕೆಲಸ ಈ ಬಿಸಿಲಲ್ಲೆಲ್ಲ ಒಂದು 70-80 ಕೇವಲ ಒಂದು ಅವರು ಭಕ್ತಿಯಲ್ಲೇ ಬರೋದು ಹೊರತು ಒಂದು ದುಡ್ಡಿಗೋಸ್ಕರ ಬರುವ ಇದನ್ನೆಲ್ಲ ಅವರೇ ಮಾಡಬೇಕಾದ ಕೆಲಸ. ಅವರನ್ನು ಮ್ಯಾಕ್ಸಿಮಮ್ ಅವರು ಸಾಧ್ಯವದ ಮಾಡ್ತಾರೆ. ಅದ ನಂತರ ಭೂತ ಕಟ್ಟುವವರು ಮಲಯ ಸಮುದಾಯ, ಅವರು ಆದೂರಿನವರು, ಈ ಕೃಷ್ಣ ಪಣಿಕರ್ ಅಂತೇಳಿ ಅವರ ಕುಟುಂಬದವರು. ಅವರು ಅವರ ಭೂತ ಕಟ್ಟು ನಮಗೆ ಯಾರಿಗೆ ಅವರು ಬಂದು ಎದುರು ನಿಲ್ತಾರೆ. ಮನೆಯವರಿಗೂ ನಮ್ಮಲ್ಲಿ ಸೇರಿದ ಅವರಿಗೂ ಇದಕ್ಕೆ ಸಂಬಂಧಪಟ್ಟವರು ನಾವು ಒಂದು ಸೇರಿ ತೀರ್ಮಾನ ಮಾಡ್ತೇವೆ, ಇಂಥವನಿಗೆ ಭೂತ ಕೊಡ್ಬೇಕಂತೇಳಿ. ಅವ ಎಣ್ಣೆ ಕೊಡ್ಬೇಕು ಅವನಿಗೆ. ಆ ಮನೆಯವರು ಹೇಳಿಯಾರು, ಮನೆಯ ನಮ್ಮ ಯಜಮಾನ ನಾವೆಲ್ಲ ಸೇರಿ ಇಂಥವರಿಗೆ ಕೊಡ್ಬೇಕು, ಅವ ಭೂತ ಕಟ್ಟಬೇಕು. ಅವ ನಿಷ್ಠೆಯಿಂದ ಏನಂದ್ರೆ ಅವ ಇಲ್ಲಿ ಭೂತ ಕಟ್ಟುವಾಗ ಎಲ್ಲರೂ ಬಾಕಿದ್ದಾಗೆಲ್ಲ ಒಂದು 10-15 ದಿವಸದೊಳಗೆ ಅವರು ಸ್ವಲ್ಪ ಶುದ್ಧಾಗಿ ನಿಲ್ಬೇಕು. ಸ್ವಲ್ಪ ಪ್ರಯತ್ನವೂ ಜಾಸ್ತಿ ಆಗ್ಬೇಕಾಗ್ತದೆ. ಇಲ್ಲಿ ತುಂಬಾ ಜನ ಸೇರ್ತಾರೆ, ಈ ಕಟ್ಟಿಗೂ ಜಾಸ್ತಿ, ಹಾಗಾಗಿ ದೆಯ್ಯವು ಇಲ್ಲಿ ಜಾಸ್ತಿ ಆಗಿ ಮೇಲೆರಿಗೆ ಅಗ್ನಿಸ್ಪರ್ಶ ಮಾಡ್ತದೆ. ಸ್ವಲ್ಪ ಆರೋಗ್ಯ ಎಲ್ಲ ಸರಿಯಾಗಿ ಬೇಕಾಗ್ತದೆ. ಹೌದು, ಸರಿ, ಕೆಳಗಡೆ ಹೋಗಿ. ಈ ದೈವಸ್ಥಾನ ನಿರ್ಮಾಣ ಆಗಿ ಸಾಧಾರಣ ಈಗ ಇದು ಕಳೆದ 22ಕ್ಕೆ ಮಾರ್ಚಿಯಲ್ಲಿ ಪುನಃ ಪ್ರತಿಷ್ಠೆ ಆದ್ದು. ಮೊದಲು ನಮ್ಮ ಹಿರಿಯರೇ ಕಟ್ಟಿದ ದೇವಸ್ಥಾನ. ಅದು ನಾವು ಇತ್ತೀಚೆಗೆ ಒಂದು ಅಜೀರ್ಣ ವ್ಯವಸ್ಥೆಯಲ್ಲಿತ್ತು. ಜ್ಯೋತಿಷ್ಯಮಗ್ಗೇನ ಚಿಂತಿಸುವಾಗ ಆ ದೇವಸ್ಥಾನ ತೆಗಿಬೇಕಾಯ್ತು. ಹಾಗೆ ನಾವೆಲ್ಲರೂ ಸರಿ ಒಳ್ಳೆ ರೀತಿಯಲ್ಲಿ ದೇವಸ್ಥಾನ. ಮತ್ತು ಆಗ ಈ ಗುಳಿಗೆಂದು ಮುಕ್ಕಾಂಬಿ ಗುಳಿಗೆಂದು ಪ್ರತ್ಯೇಕವಾಗಿರಲಿಲ್ಲ. ಒಟ್ಟ ದೈವದವರೆಗೆ ಅದು ಪ್ರತ್ಯೇಕವಾಗಿರಲಿಲ್ಲ, ಒಂದೇ ಇದರಲ್ಲಿ. ಈಗ ಬೇರೆ ಬೇರೆ ಅದಕ್ಕೆ ಸಾನ್ನಿಧ್ಯ ಕೊಟ್ಟು ಪ್ರತ್ಯೇಕವಾಗಿ ನಿರ್ಮಾಣ. ಇಲ್ಲಿ ಪ್ರಧಾನವಾಗಿ ವ್ಯಾಘ್ರ ಚಾಮುಂಡಿ ಇಲ್ಲಿ ಭೂತ ಅಂತ ಹೇಳ್ತಾರೆ. ಈ ಸೈಡಿಂದ ವಿಷ್ಣು ಧರ್ಮದೈವ ಪ್ಲಾಡಗತೆ ಮಧ್ಯದಲ್ಲಿದೆ. ಆ ಭಾಗದಲ್ಲಿ ವಿಷ್ಣುಮೂರ್ತಿ ಅದರೊಟ್ಟಿಗೆ ರಕ್ತೇಶ್ವರಿ ಇದೆ. ಮತ್ತೊಂದು ಹೊರ್ನಾರ ಪಂಜುರ್ಲಿ ಹೊರಗೆ ಪಟ್ಟ ದೈವದ ಪ್ರತಿಷ್ಠೆ ಮಾಡಿದೆ. ಅದು ಹೊರಭಾಗದಲ್ಲಿ
ಪ್ರದೇಶಕ್ಕೆ ಈಗ ಇಲ್ಲಿ ಹೊತ್ತೆಕೋಲ ಆಗುವಂತಹ ಪ್ರದೇಶ, ಇಲ್ಲಿಗೆ ಭಂಡಾರದ ಆಗಮನ ಆಗುವಂಥದ್ದು ಆ ಭಾಗದಲ್ಲಿ ಅಂತ ಅನಿಸ್ತದೆ. ಅಷ್ಟು ದೂರದಿಂದ ಬರ್ತಾರೆ ಅನ್ನೋದು, ಅಂದರೆ ತೂಟೆಯ ಬೆಳಕಿನಲ್ಲಿ ನಡೆಯುವಂಥದ್ದು. ಈಗ ಈ ಭಾಗ ಎಲ್ಲ ಗದ್ದೆಯದೆಲ್ಲ ಇದಿಲ್ಲ ಅಂದ್ರೆ ಎಲ್ಲ ಇದಕ್ಕೆ ಸಂಬಂಧಪಟ್ಟದ್ದ ಅಲ್ಲ? ಅಲ್ಲ, ನಮ್ಮ ತರವಳಿನ ಸ್ಥಳದ ಅದು ನಮ್ಮದೇ ಅಣ್ಣ ತಮ್ಮಂದಿರು, ನಮ್ಮ ತಾಯಿಯ ಸ್ಥಳ. ಕೆಲವು ಕಾನೂನಲ್ಲಿ ಕೆಲವು ಸ್ವಲ್ಪ ಸ್ಥಳ ಯಾವ್ದಾದ್ರು ಭಂಡಾರ ಬರುವ ಸ್ಥಳ ನಾವು ಅದಕ್ಕೆ ಬೇಕಾಗಿ ಸೀಮಿತವಾಗಿ ಇಟ್ಟಿದ್ದೇವೆ. ನಮ್ದೇ ಅಣ್ಣ ತಮ್ಮಂದಿರು. ಮತ್ತೆ ಇಲ್ಲಿಂದ ಅಲ್ಲಿಗೆ ಒಂದು 500 ಮೀಟರ್ ಹತ್ತಿರ. 500 ಮೀಟರ್ ಅಂದ್ರೆ ಅರ್ಧ ಕಿಲೋಮೀಟರ್ ಆಗ್ಬೋದು. ಅಲ್ಲಿಂದ ಭಂಡಾರ ತೆಗೆದು ಸೂಟೆಯ ಮುಖಾಂತರ ಈ ದರ್ಶನದ ಪಾತ್ರಿಗಳು ದೈವದ ಮಗವನ್ನು ತೆಗೆದು ವಿಷ್ಣುಮೂರ್ತಿಯ ಕೊಂಡು ಇಲ್ಲಿ ಬಂದು ಈ ಕೊಡಿಯಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಪ್ರದೇಶ ಈ ಕುಳದ ಪಾರೆ ಅಂತ ಹೇಳೋ ಸ್ಥಳ ಇದು. ಅದು ಕುಳ ಅಂತ ಹೇಳ್ತಾರೆ. ಇದು ಕುಳದ ಪಾರೆ ಅಂತ ಹೇಳಿ ಇದು ಮಲಯಾಳದಲ್ಲಿ ಕುಳತ್ತಲ ಪಾರ ಅಂತ ಹೇಳ್ತಾರೆ. ತುಳುವಿನಲ್ಲಿ ಕುಳತ್ತ ಪಾದೆ ಅಂತ ಹೇಳ್ತಾರೆ. ಪಾದೆ ಅಂದ್ರೆ ಇಲ್ಲಿ ಅಂದ್ರೆ ಕಲ್ಲಿನ ಇದು ಪ್ರದೇಶ, ಕಲ್ಲಿನ ನಮ್ಮ ತುಳುವಿನಲ್ಲಿ ಪಾದೆ ಅಂತ ಹೇಳುವಾಗ ಅದೇ ಪಾರ ಅಂತ ಮಲಯಾಳದಲ್ಲಿ ಕುಳದ ಪಾರ ಅಂತ ಹೇಳ್ತೇವೆ. ಇಲ್ಲಿ ಬಂದು ಭಂಡಾರ ಇರುವಂತ, ಇಲ್ಲಿ ಬಂದು ಭಂಡಾರ ಇಲ್ಲಿ ಕೊಡಿಯಾಡಿಗೆ ಇರ್ತೇವೆ. ನಂತರ ಅದರ ನಂತರ ಸಂಬಂಧಪಟ್ಟ ಹಾಗೆ ಬಾಕಿ ಆಗುತ್ತೆ ಬಂದು ನಡೆಯುವಂಥದ್ದು. ಮೇಲರಿಗೆ ಅಗ್ನಿಸ್ಪರ್ಶ ಮಾಡ್ತೇವೆ. ಅಗ್ನಿಸ್ಪರ್ಶ ಆದ ನಂತರ ಅದಕ್ಕೆ ಸಂಬಂಧ ನಾನು ಆಗ ಹೇಳಿದಾಗೆ ಈ ಭೂತ ಕಟ್ಟುವ ಸಮಯ ಅವರನ್ನು ಕರೆದು ಬಾಕಿ ದೇವರನ್ನೆಲ್ಲ ಕರೆದು ಭೂತ ಯಾರಿಗೆ ಕೊಡು ಅಂತೇಳಿ ಎಣ್ಣೆ ಕೊಡ್ತೇವೆ. ಮತ್ತೇನಾದ್ರು ಅದರ ಪ್ರಕಾರ ನಡೆಯುವಂಥದ್ದು. ಈಗ ಇದು ನಡೆಯುವಂಥದ್ದು ಇಲ್ಲಿ ಅಗ್ನಿಸ್ಪರ್ಶ ಆಗುವಂಥದ್ದು. ಬಹುಶಃ ಈಗ ನಮಗೆ ಕಾಣ್ತಾ ಇರುವಂಥದ್ದಲ್ಲಿ ಅದು ಅಂದ್ರೆ ಕಳೆದ ಬಾರಿ ಬೂದಿ. ಇಲ್ಲಿ ಬೂದಿ ಅಂದ್ರೆ ಇಲ್ಲಿ ಬೂದಿ ಇದನ್ನು ವಾಪಸ್ ತೆಗಿಲಿಕ್ಕಿಲ್ಲ. ಯಾವ ಒತ್ತೆಕೋಲ 20 ನಾಡ್ದು ಒತ್ತೆಕೋಲ ಆಗೋ ದಿವಸ ಬೆಳಿಗ್ಗೆ ಈ ತೀಯ ಸಮಾಜದವರು ಬಂದು ಆ ಬೂದಿಯನ್ನು ಆಚೆ ತೆಗ್ದಾಕ್ತಾರೆ. ಎಲ್ಲ ತೆಗಿತಾರೆ. ನಂತರ ಇವತ್ತು ಅಂದ್ರೆ ತೆಗೆಯುವ ಅಂದ್ರೆ ಅದು ಹೊಂಡದ ರೂಪದಲ್ಲಿ ಏನಾದ್ರು ಇರ್ತದೆ? ಅಲ್ಲ, ಸಾಧಾರಣ ಸಂಪೂರ್ಣವಾಗಿ ತೆಗೆದು ಹಾಗೆ ತೆಗೆಯುವಾಗ ಕಳೆದ ಬಾರಿ ಹಾಗೆ ಕಳೆದ ಬಾರಿ ತೆಗೆಯುವ ಮೊದಲೇ ಇಲ್ಲಿ ಸೈಡಲ್ಲಿ ಬೆಂಕಿ. ಮತ್ತೆ ನಾವು ಅದನ್ನು ವಿಮರ್ಶೆ ಮಾಡ್ಲಿಕ್ಕೆ ಹೋಗಿಲ್ಲ. ಆದ್ರೂ ಈಗಿನ ಇದಲ್ಲ, ಮೊಬೈಲ್ ಎಲ್ಲ ತೆಗೆದು ಇಲ್ಲ ವಿಡಿಯೋ ಎಲ್ಲ ಮೊದಲಿಂದಲೂ ಆ ಒಂದು ಪ್ರತೀತಿ ಇದೆ ಕಳೆದ ಬಾರಿಯಲ್ಲಿ. ಮತ್ತೆ ಮತ್ತಿನ ವರ್ಷಕ್ಕೆ ಇಲ್ಲಿ ಅದರಲ್ಲಿ ಒಂದು ಬೆಂಕಿಯನ್ನು ಮಾಡುವಂಥದ್ದು ಅನ್ನುವಂಥದ್ದು ವಿಷಯ ಅದು ಮುಂದುವರಿಯುತ್ತದೆ ಅನ್ನೋದು ನಮಗೆ ದೈವದ ಕಾರಣಕ್ಕೆ ಅನ್ನುವಂಥದ್ದು. ಈಗ ಕಟ್ಟಿಗೆ ಈಗ ಸಾಕಷ್ಟು ಈಗಾಗಲೇ ಸಿದ್ಧತೆ ನಡೀತಾ ಇದೆ. ಅದರ ಬಗ್ಗೆ ಯಾವೆಲ್ಲ ಜಾತಿಯ ಕಟ್ಟಿಗೆಗಳು ಇದರಲ್ಲಿದೆ? ಜಾತಿ ಆದ್ರೆ ನಮ್ಮ ವಿಶ್ವಾಸ ಪ್ರಕಾರ ಈ ಹಾಲು ಬರುವಂತ ಕಟ್ಟಿಗೆ ಆಗ್ಬೇಕಂತ ಹೇಳ್ತಾರೆ. ನಾವು ಈ ಶುರು ದಿವಸ ನಮ್ಮ ಇಲ್ಲಿ ಈ ಮುಹೂರ್ತದ ಕೊಳ್ಳಿ ಗಡಿದು ಅಂತ ಉಂಟು. ಆ ಮುಹೂರ್ತದ ಕೊಳ್ಳಿಗೆ ಕೊಳ್ಳಿ ಈ ಬಿಲ್ಲ ಸಮುದಾಯದವರು, ತೀಯ ಸಮುದಾಯದವರು ಕಡಿಯೋದು. ಅದು ಯಾವಾಗ? ಅದು ಸಾಧಾರಣ ನಮ್ಮಲ್ಲಿ ಅಂದ್ರೆ ಈ ವಯನಾಡು ಕುಲ ದೈವಸ್ಥಾನ ಇದೆಯಲ್ಲ ನಮ್ಮಲ್ಲಿ, ಅಲ್ಲಿ ಮೊದಲನೇ ದಿವಸ ಆ ದೈವಕ್ಕೆ ಉತ್ತರಿ ಅಂತ ಕೊಡ್ತೇವೆ. ಅದು ಮೊದಲಿಂದಲೇ ಬಂದ ನಮ್ಮ ಇದು. ಅದನ್ನು ಆ ದಿವಸ ವಯನಾಡು ಕುಲವನಿಗೆ ಉತ್ತರಿ ಕೊಟ್ಟು ಮರು ದಿವಸ ಬೆಳಿಗ್ಗೆ ಸಾಧಾರಣ ನಾವು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಈ ಆ ವಯನಾಡು ಕುಲ ದೈವಕ್ಕೆ ಉತ್ತರಿ ಕೊಟ್ಟು ಮರು ದಿವಸ ಬೆಳಿಗ್ಗೆ ಅದಕ್ಕೆ ಸಂಬಂಧಪಟ್ಟವರೆಲ್ಲ ಬೇಕಾಗ್ತಲ್ಲ, ಅಲ್ಲಿಂದಲೇ 5 ತುಂಡು ಹಲಸಿನ ಕಟ್ಟಿಗೆಯನ್ನು ಕೊಳ್ಳಿ ಅಂತ ಹೇಳ್ತೇವೆ ಈ ಬಿಲ್ಲ ಸಮುದಾಯವರು ಕಡಿದು ಅಲ್ಲಿಂದ ಭಂಡಾರ ದೈವ ಪಾತ್ರಿಗಳೆಲ್ಲ ಬಾಕಿದವರೆಲ್ಲ ಈ ಬಿಲ್ಲ ಸಮುದಾಯ ಕರ್ಕೊಂಡು ಇಲ್ಲಿ ಬಂದು ಈ 5 ಕೊಳ್ಳಿ ಇಡ್ತೇವೆ. ಅದರ ನಂತರ ಇಲ್ಲಿ ಅದೊಂದು ವಿಶ್ವಾಸ ಉಂಟು, ಈ 5 ಕೊಳ್ಳಿ ಇಡದೆ ಈ ಸ್ಥಳದಲ್ಲಿ ಈ ಕಟ್ಟಿಗೆಯನ್ನು ಹಾಕಬಾರ್ದು. ಮುಹೂರ್ತದ ಕೊಳ್ಳಿ ಇಟ್ಟ ನಂತರ ಮಾತ್ರ ಈ ಪ್ರದೇಶದಲ್ಲಿ ಮತ್ತೆ ಒಂದು ಅರಕೆ ಹಾಕಿದ್ರು ಸ್ವಲ್ಪ ದೂರ ಎಲ್ಲಿ ಈ ಸ್ಥಳದಲ್ಲಿ ಕುಳದಪಾರೆ ಅಂತ ಸ್ಥಳದಲ್ಲಿ ಹಾಕ್ಲಿಕ್ಕಿಲ್ಲ. ಈ 5 ಕೊಳ್ಳಿ ಇಟ್ಟ ನಂತರ ಮತ್ತೆ ಅರಕೆ ರೂಪ ಬರುವ ಕೊಳ್ಳಿ ಅಲ್ಲ ನಾವು ಮನೆಯಲ್ಲಿ ಹಾಕಿಕೊಳ್ಳಿ ಅದು ಮತ್ತೆ ನಂತರ ಹಾಕ್ತೀವಿ. ಅದು ಸಾಧಾರಣ ನಾವು ಡಿಸೆಂಬರ್ ಜನವರಿ ನವೆಂಬರ್ ಈ ಟೈಮಲ್ಲಿ ಮಾಡ್ತಾ ಇದ್ದೀವಿ. ಅದರ ನಂತರ ಇದನ್ನೆಲ್ಲ ಊರವರು ಈಗೆಲ್ಲ ಮೊದಲೆಲ್ಲ ಮನೆಯಿಂದ ಹೊತ್ತುಕೊಂಡು ಬರ್ತಿದ್ರು. ಇವತ್ತೆಲ್ಲ ಈಗೆಲ್ಲ ಗಾಡಿ ಇದೆ ಕಾರಣ ಎಲ್ಲ ಗಾಡಿಯಲ್ಲಿ ತಂದಾಗ್ತಾರೆ. ನೆಟ್ಟಣಿಗೆ ದೇವಸ್ಥಾನಕ್ಕೆ ಈ ಮಣಿಯಾಣಿ ವಂಶದವರು ನಮ್ಮ ಬಂಧು ಮತ್ತು ಈ ಬಣ್ಣಾರ್ಥ ಅಂತ ಹೇಳ್ತಾರಲ್ಲ, ಆ ಬಂದು ಅಲ್ಲಿಂದ ಆಶ್ರಯ ಅಲ್ಲಿ ಸಿಗದಿರುವ ವಿಷ್ಣುಮೂರ್ತಿ ದೈವಕ್ಕೆ ಅಲ್ಲಿಂದ ಮಾಲಿಂಗೇಶ್ವರ ದೇವರು ಈ ಕುಳದ ಪಾರೆ ಅಂತ ಇರುವ ಸ್ಥಳಕ್ಕೆ ಕೈ ತೋರಿಸಿದ ಸ್ಥಳ ಅಂತ ಹೇಳ್ತಾರೆ. ಆ ಬರುವಾಗ ಅಲ್ಲಿ ಫಸ್ಟ್ ಬಂದು ನೆಲೆಸಿದ ಸ್ಥಳ ಬನ ಆಗ್ತದೆ.
ಇಲ್ಲಿ ಕಾಣ್ತಾ ಇರುವಂತ ಎದುರುಗಾರು ಅದಕ್ಕೆ ಈ ಒತ್ತೆಕೋಲದ ದಿವಸ ನಾವು ದೀಪವನ್ನು ಬೇಕು. ಅದು ವಿಶ್ವಾಸ ಪ್ರಶ್ನೆ ಆ ಬಾಣದಲ್ಲಿ ಬೇರೆ ಏನು ಇದಿಲ್ಲ. ಆ ಬಂದು ಈ ವಿಷ್ಣುಮೂರ್ತಿ ದೇವಿಯು ಅಲ್ಲಿ ಒಂದು ದಿವಸ ಅದನ್ನು ಬಂದು ನೆಲೆಸಿರ್ತಾರೆ. ಹಾಗೆ ಇಲ್ಲಿ ಬಹುಶಃ ಆ ಹಿನ್ನೆಲೆಯಲ್ಲಿ ಇಲ್ಲಿ ಒತ್ತೆಗಳಾಗುವುದು. ಇಲ್ಲಿಂದ ಈ ಮನೆ ಬಂದು ಇಲ್ಲಿ ಸೀದಿರು ಅಲ್ಲಿ ಸ್ಥಳ ಸೋರಿಸಿ ಅಲ್ಲಿ ಮತ್ತೆ ಸಂತತಿ ಕುಟುಂಬ ಕೃಷಿ ಅದು ಇದೆಲ್ಲ ಮಾಡ್ತಾ ನಮ್ದು. ಮತ್ತೆ ಈ ಹಳೆಕಂಠ ಸಂಪ್ರದಾಯ ನಮ್ದಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಇದೆಲ್ಲ ಅಂದ್ರೆ ಮರಿಮಕ್ಕ ತಾಯಿ ತಾಯಿಯಿಂದ ಮಕ್ಕಳಿಗೆ ಹಾಗೆ ಬರುವ ಇದೆ. ಅದೇ ರೀತಿ ನಮ್ಮ ಈಗಲೂ ಅದನ್ನೇ ಮುಂದುವರಿಸಿಕೊಂಡು ಹೋಗಿದೆ. ಅದಕ್ಕೆ ಬೇಕಾದ ಸಂಬಂಧಪಟ್ಟ ರೆಕಾರ್ಡ್ ಎಲ್ಲ ಅದೇ ರೀತಿ ಉಂಟು. ಅದೇ ಇವಕ್ಕೆ ವೀಕ್ಷಕರೇ, ಇದು ಕುಳದಪಾರೆ ಶ್ರೀ ವಿಷ್ಣುಮೂರ್ತಿ ದೈವದ ಒತ್ತೆಕೋಲ ನಡೆಯುವಂತಹ ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಆಗುವಂಥದ್ದು, ದೈವಕ್ಕೆ ಒತ್ತೆಕೋಲ ಆಗುವಂಥದ್ದು. ಬಹುಶಃ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಮಾತ್ರ ಈ ದೈವದ ಒತ್ತೆಕೋಲ ವಿಶೇಷತೆಯನ್ನು ನಾವು ಕಾಣ್ಬೋದು. ಅದರಲ್ಲೂ ಕೂಡ ಎಲ್ಲ ಕಡೆ ನಡೆಯುವುದರಲ್ಲೂ ಕೂಡ ಕುಳದಪಾರೆಯ ಒತ್ತೆಕೋಲ ಎನ್ನುವಂಥದ್ದು ಬಹಳ ವಿಶೇಷವಾದದ್ದು. ಬಹಳ ಈಗಾಗಲೇ ನಾವು ಅದರ ವಿಶೇಷತೆಯನ್ನು ಕೂಡ ನೋಡಿಕೊಂಡಿದ್ದೇವೆ, ಕೇಳಿಕೊಂಡಿದ್ದೇವೆ. ಅವರ ದಾಮೋದರ ಮನೆಯನ್ನು ಕೂಡ ಸಾಕಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ತಾರೀಕು 21ನೇ ತಾರೀಕಿನಂದು ಇಲ್ಲಿ ಒತ್ತೆಕೋಲ ನಡೆಯುತ್ತದೆ. ಆ ದಿವಸ ನಮ್ಮ ಸುದ್ದಿ ಲೈವ್ ಚಾನೆಲ್ನಲ್ಲಿ ಈ ಕಾರ್ಯಕ್ರಮದ ನೇರ ಪ್ರಸಾರವೂ ಕೂಡ ನಡೆಯಲಿಕ್ಕಿರುವಂಥದ್ದು. ನಮ್ಮೆಲ್ಲ ವೀಕ್ಷಕರು ನೇರ ಪ್ರಸಾರದಲ್ಲಿ ಕೂಡ ವೀಕ್ಷಿಸಿ ದೈವದ ಕೃಪೆಗೆ ಪಾತ್ರರಾಗಬಹುದು. ಮತ್ತೆಲ್ಲ ಭಕ್ತಾಭಿಮಾನಿಗಳು ಕೂಡ ಈ ಪ್ರದೇಶಕ್ಕೆ ಬಂದು ನಡೆಯುವಂತಹ ಒತ್ತೆಕೋಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೈವದ ಒಂದು ದರ್ಶನವನ್ನು ಪಡೆದು ದೈವದ ಪ್ರಸಾದವನ್ನು ಸ್ವೀಕರಿಸಬೇಕೆನ್ನುವಂಥದ್ದು ಕೂಡ ನಮ್ಮ ಸುದ್ದಿಯ ಆಶಯವಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆಗೆ ಶಿವಕುಮಾರ್ ಮತ್ತು ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073070468, 8105072386. ಇಮೇಲ್ ss016puc@gmail.com. ವೆಬ್ಸೈಟ್ www.vivekanandapuc.com.